ಎಡ ಮೋನೆ ಇವಡೆ ನೂಕ್ಲ ಮೋನೆ ರಂಗ Deton engkai nate das berpilih beli. ನಮಸ್ಕಾರ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್. ಏನಿನಿ ಒಂಜಿ ನಮ್ಮ ತುಳು ಫಿಲ್ಮ್ದ ಅವಾರ್ಡ್ದ ಫಂಕ್ಷನ್ ಪೋನುಲ್ಲೆ ಅಲ್ಪ ಏರ್ ಮಾತ ತಿಕ್ಕೇರು ಬೊಕ್ಕ ತೂಕ ಅಟ್ಲ ಪಾತಿರ್ಪವೆ ಬಿದಾಡ್ಗ ಬೈವಲಿ. ನಮ್ಮ ಜೊತೆ ಇವರಿದ್ದಾರೆ ರಂಗಚೇಟನ್ ಎಡ ಮೋನೆ ಇವಡೆ ನೂಕ್ಲ ಮೋನೆ ರಂಗಚೇಟನ್ ಆಯ್ ಸೆಟ್ಟಿಂಗ್ ನಾವೊಂದು ಮಾರಿ ಎಡ ಮೋನೆ So Coastal Film Awards 2024 ಬಾರಿ ಗದ್ದಲ ಆವೊಂದುಂಡು ನಮ್ಮ ತುಳುನಾಡದ ಸ್ಯಾಡಿ ಕಂಪನಿ ಅಥವಾ ಒಂಜಿ ಮಾತ ಜವಣನ ಒಂಜಿ ಎನರ್ಜಿ ನೆಟ್ಟು ಪೂರ ಬೈದರು ತುಳು ಇಂಡಸ್ಟ್ರೀಸ್ ಪೂರ ಭಾರಿ ಸಂತೋಷ ಆಯಿತು. ಇಡೀ ಇಂಡಸ್ಟ್ರಿ ಒಟ್ಟಾಗ ಐಟಮ್ ಇತ್ತದ ಒಂದು ಖುಷಿ ಬೈತೆ ಹೋದಲ್ಲಿ ಮುಂಬೈಲಿ ಬೈದರು ಶಿವಣ್ಣ ರಾಮ್ ಶೆಟ್ಟಿ ಹೆಮ್ಮರವರು ಇಲ್ಲಿ ಪಕ್ಕ ತುಳುನಾಡದ ಹಿರಿಯರು ಪ್ರಕಾಶ್ ಚಾರಿ ಓಲಿ ಲೇಟ್ ಅವಡೆ ತುಳು ಇಂಡಸ್ಟ್ರಿ ಬಾರಿ ತಿತ್ತು ಪೋಪಿನ ಕೊಟ್ಟದು ಕೊಡವರ ಐಕೊಂಜಿ ಎನರ್ಜಿ ಬರಲು ನೆಟ್ ಕಾవాలి ಮಸ್ತ್ ತುಳು ಸಿನಿಮಾ ಇನಿ ಥಿಯೇಟರ್ಗಳ ಪ್ರಾಬ್ಲಮ್ಗಳು ಮಾತ ಪ್ರಾಬ್ಲಮ್ ನಡುಟು ಹಣದ ತುಳು ಸಿನಿಮಾನು ನಮ್ಮ ತುಳುನಾಡದ ನಿರ್ಮಾಪಕರು ನಿರ್ದೇಶಕರು ಮಲ್ಪೆರ ತಗದಲ್ಲಿ ತಾಟಿದ್ದಾರೆ. ಸುಖನೇ ಕಷ್ಟ ಸುಖ ಇದನ್ನು ಗ್ಯಾರಂಟಿ ಗೊತ್ತಿಲ್ಲ. ಆ್ಯಂಡ್ ಆ ಕಷ್ಟ ನಮ್ಮ ಭಾಷೆಗೆ ಕೊಡೋದು ತುಳು ಸಿನಿಮಾ ಮಾತ್ರ ಪ್ರತಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಅಂಚನೆ ತುಳು ಸಿನಿಮಾನು ಬರ್ತದೆ ತೂಪಿನಂಚಿನ ಅಭಿಮಾನಿ ದೇವೇಂದ್ರಕ್ಕೆ ಅನ್ನ ಸೌಮ್ಯ ഇപ്പോൾ ಕ್ಲಿಯರ್ನ ಸಿನಿಮಾ ಒರೆಯುಂಡು ತುಳು ಭಾಷೆ ಒರೆಯುಂಡು ತುಳು ರಂಗಭೂಮಿ ಒರೆಯುಂಡು ಇಡೀ ತುಳು ನಾಡು ಕೋಸ್ಟಲ್ ಉಂಡು ಮಾತ ಕಡೆಕೆಲ್ಲ ಕಡೆ ನಮ್ಮದ ಒಂದು ಬೆತ್ತದ ತೋಜಿನಂಚಿನ ದಿನ ಖಂಡಿತ ಬರ್ಕೊಂಡು ಈ ಒಗ್ಗಟ್ಟು ನಿರಂತರವಾಗುತ್ತೆ. ಭಾರಿ ಖುಷಿಯಾಗಿರೋದು ಪಾತ್ರನ ಕೇಳಿದ ಇತ್ತ ಅವಾರ್ಡ್ ಪ್ರಸ್ತುತ ಕೊಟ್ಟು ಬೆಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವಾರ್ಡ್ ಏರಿಗೆ ಹೋಗಿರೋದು ತೂಗನಮ್ಮ ಸೊಸೈಟೀಸ್ ಕಂಪನಿ in association with Venture Entertainment presents Astra Cine Galaxy Coastal Film Awards 2024 Best Background Score Award goes to Professor Circus Bonglo. Congratulations, Professor. Music on background story. So it's Lloyd Valentine, Saldana, congratulations for Best Background Score Award of Coastal Film Awards 2024. So Lloyd, winning Best Background Score Award, how does it feel? Satya, seriously,
मस्त खुशी आवांगु Actor plus dancer as well. So you ತುಳುನಾಡದಲ್ಲಿ ಒಂದು ಎಕ್ಸ್ಟ್ರಾ ಜೀನ್ಸ್ ಕೂಡ ಅದೇ ಸಿದ್ದು ಅವರೇ ತುಳುವರು ಕೂಡ ಅಂತ ಈಗ ಫಸ್ಟ್ ಮಾತ್ರ ಇಲ್ಲೊಂಜಿ ಮೋಕಿದ ಸ್ವಾಗತ ಅದು ಮಾಡಿ ದಯವಿಟ್ಟು ಕ್ಷಮಿಸಿ. ನೀವು ಕನ್ನಡದಲ್ಲೇ ಮಾತಾಡಿ. ಅಂದರೆ ನನಗೆ ತಪ್ಪಾಗೋದ್ರಲ್ಲಿ ಅಂದರೆ ತಪ್ಪು ಮಾಡೋದು ಇಷ್ಟ ಇಲ್ಲ ಅಂತ ಅದಕ್ಕೋಸ್ಕರ ಎಲ್ಲರಿಗೂ ನಮಸ್ಕಾರಗಳು. ಭಾಳ ಖುಷಿ ಆಗ್ತಿದೆ ವೇದಿಕೆಯಲ್ಲಿ ನಿಂತ್ಕೊಳ್ಳೋಕೆ ಇವತ್ತು. ದಯವಿಟ್ಟು ಕ್ಷಮಿಸಿ. ತುಳುವಲ್ಲಿ ನಾಟಕ ಮಾಡಿದ್ದೀನಿ, ಆದರೆ ಮಾತಾಡೋಕ್ಕೆ ನಿಜವಾಗ್ಲೂ ನನಗೆ ಬರಲ್ಲ. ಸೊ ಆ ಒಂದು ಹೇಳ್ಕೊಟ್ಟು ತಪ್ಪು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲ ಇಲ್ಲ, ನಾಟಕ ಅಂದ್ರೆ ಮೊದಲೇ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಬೈ ಹಾರ್ಟ್ ಮಾಡ್ಕೊಂಡು ಬಂದಿರ್ತಾರೆ. ನಾನು ಪ್ರೌಡಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನನ್ನ ಮೊದಲನೇ ನಾಟಕ ಆಸ್ ಎ ಲೀಡ್ ನನ್ನ ತುಳು ನಾಟಕ. ವಾವ್, ನೈಸ್. ನನಗೆ ಬಹಳನೇ ಹೆಮ್ಮೆ ಇದೆ ಆ ವಿಷಯದಲ್ಲಿ. ಆ ನಾಟಕದ ಹೆಸರು ಮೂಜಿ ಮುಟ್ಟು ಮೂಜಿ ಲೋಕ ಅಂತ DK ಚೌಟ್ರು ರಚಿಸಿದಂಥ ನಾಟಕ. ಸೊ ಬಹಳ ಹೆಮ್ಮೆ ಅನಿಸಿದೆ ನನಗೆ ಇದ್ರ ಬಗ್ಗೆ ಮಾತಾಡಿ. ತುಳುನಾಡಿನ ಮಣ್ಣು ಅಂತ ಹೇಳಿದ್ರೆ ಅದ್ರ ಶಕ್ತಿ ಇದೆ, ಅದರಿಂದಾಗಿ ನಿಮ್ಗೆ ಜಾಸ್ತಿ ಯಶಸ್ಸು ಸಿಕ್ಕಿರಬಹುದು. ಖಂಡಿತ. As I said, he's a brilliant dancer. So ನಮ್ಮ DJ Toxic ಲೇರು. So ಇಂಚಿ ಮ್ಯೂಸಿಕ್ ಹೋಗಂಡಲ್ಲ ಯಾವ್ದು ಯಾಕಂದ್ರೆ ಎಸ್ ಸಿದ್ದು ಅವ್ರು ನಿಮ್ಗೆ ಯಾವ್ದು ಆಗ್ಬೋದು? ನನಗೆ ಮದುವೆ It knows no language. Yeah. Okay. So ಹಾಗೆ ಇನ್ನಷ್ಟು ಮೂವಿಗಳು ನೀವು ತುಳು ಚಿತ್ರರಂಗದ ಕಬ್ರಿ ಅಂಡ್ ಟೀಮ್ ಮತ್ತು ವೇದಿಕೆದ ವ್ಯಕ್ತಿಗಳು. ಸೊ ಹ್ಯಾಪಿ ಬರ್ಡೇ ಟು ಮೀ ಸಾಂಗ್ ರಿಲೀಸ್ ಆಗಲಿಕ್ಕಿದೆ. ಸರ್ ಒಮ್ಮೆ ನಾವು ಟೀಸರ್ ಪ್ಲೇ ಮಾಡೋಣ. ಎಸ್ ಎಸ್ ಟೀಸರ್ ಪ್ಲೇ ಆಗ್ತಾ ಇದೆ. ನಮ್ಮ ಜೊತೆ ಈಗಾಗಲೇ ಸೇರ್ಕೊಂಡಿದ್ದಾರೆ. ವಾರ್ಮ್ ವೆಲ್ಕಮ್ ತುಳುನಾಡಿನ ಜನಾಂಗದ ಜೋರಾದ ತಾಳಮದ್ದಳೆಗಳು. ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಸೊ ಮಂಗಳೂರಲ್ಲಿ 18 ದಿನ ವೆದರ್ ಆಗಿರ್ಬೋದು, ಆ ಜಾಗ ಆಗಿರ್ಬೋದು, ಜನ ಆಗಿರ್ಬೋದು, ಅಷ್ಟು ಪ್ರೀತಿಯಿಂದ ಏನು ನಮಗೆ ಪ್ರೀತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಎಂಜಾಯ್ ಮಾಡಿದ್ದೀನಿ ನಾನು 18 ದಿವಸ. ಸೊ ಹ್ಯಾಪಿ ಬರ್ಡೇ ಟು ಮೀ ಒಂದು ಒಳ್ಳೆ ಕ್ವಿಟಿ ಕಾಮಿಡಿ, ಒಂದು ಡಾರ್ಕ್ ಕಾಮಿಡಿ ಅಂತ ಹೇಳ್ಬೋದು. ಇದೇ ಜೂನ್ 28ಕ್ಕೆ OTT ಪ್ಲಾಟ್ಫಾರ್ಮ್ಗೆ ಡೈರೆಕ್ಟಾಗಿ ಬರ್ತಾ ಇದ್ದೀವಿ. ಒಂದು 6 ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಆ 6 ಪ್ಲಾಟ್ಫಾರ್ಮ್ ಯಾವುದು ಅಂತ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಆ ಪೋಸ್ಟರ್ಸ್ ಕೆಳಗಡೆ ನಾವು ಮೆನ್ಷನ್ ಮಾಡಿದ್ವಿ. ಇದರಲ್ಲಿ ಸಾಕಷ್ಟು ಜನ ಒಳ್ಳೆ ನಟರು ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆ ತಂತ್ರಜ್ಞರಿದ್ದಾರೆ. ಸೊ ದಯವಿಟ್ಟು ಸಿನಿಮಾ ನೋಡಿ ಹರಸಿ ಹಾರೈಸಿ. ಒಂದೇ ಒಂದು ಸ್ಟೆಪ್ ಅದು ಹಾಕಿದ ಹತ್ರ ಸಂದೇಶ ಬರ್ತಾರೆ. ಸಿದ್ದು ರೆಡಿ, ಮ್ಯೂಸಿಕ್ ರೆಡಿ. Margaret, namaskara. So first of all, Sandy's company and I'm the favorite host, Manthumile. So thank you so much for playing the VT. So venture onji ingalo helpala venture panaga ingalo credit Rupesh Shetty korpa, because Rupesh Shetty na circus batina time ade venture puttini. So it's all, the credit goes to Rupesh Shetty. Thank you so much. Ingalo 5 jana ಒಟ್ಟಿಗೆ ಸೇರಿದ ಓಪನ್ ಮಾಡಿ ನಡೆಸಿದ ಕಂಪನಿ. ಸೊ ಇಟ್ಸ್ going really good. Nikala ಮಾತಿನ ಆಶೀರ್ವಾದ. Always cinema ಬರಲಿ ತುಳು ನಮ್ಮ ಅವೇನು ಪ್ರಮೋಟ್ ಮಲ್ಪನೆ. It may be anything. So we are here to promote and thank you so much for the opportunity. Thank you. ಐದು ಜನ ಟು ಒಂಜನ ಇಜ್ಜೆರಿದ ನಾಡೋದಿತ್ತಿನ ಆರು ಮಸ್ಕಟ್ ತಿಳ್ಕೊಂಡೇರಿ ಒಂಚೂರು ಏರಣ್ಣ ಒಂಜೆ ಅಣ್ಣ ಬೇರೆ ಮಲ್ಪಡತ್ತ ಮೊಕ್ಕ ತಿರ್ಗೊಂಡಿರ್ಬೇಕು. Okay, anyways, we're so happy you're here. Urdu Onji Coastal Film Award, Avadu Nikilna Onji Upasthiti, thank you so much, and Nikilna Sahakarala for all this, very nice. So we want to announce the Best Cinematography Award. Can we have the name list? The award goes to Manish Dayan Chavanpaya.
ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಫಸ್ಟ್ ಅವಾರ್ಡ್ ಫುಲ್ ಫಿಲ್ಮ್ ತಿಪ್ಪುನ ಸೊ ಕಪಿ ಕಡಂಕಲ್ ಮಸ್ಟ್ ಥ್ಯಾಂಕ್ಸ್ ಅಂಜನೆ ಅರ್ಜುನ್ ಅಣ್ಣಗೆ ಮಸ್ಟ್ ಥ್ಯಾಂಕ್ಸ್ ತಿಪ್ಪಂಡ ರಾಪಟ ಫಿಲ್ಮ್ ಪಂಡ ಎನ್ನ ಕೆಮರಾ ವರ್ಕ್ ಇತ್ತಿನ ಆತ್ಮೀಯ ಪಿರೋಡ್ ಅನ್ನ ವರ್ಕ್ ಇರ್ತೀನಿ ಪಂಡ ಆ ಸಪೋರ್ಟ್ ಮಾಡ್ತಾರೆ ಗುರುವಣ್ಣ ಅರ್ಜುನ್ ಅಣ್ಣೆ ಸೊ ಇತ್ತ ಮೇಕೆಲ್ಲ ಕೂತಿರಿ ನನ್ನ ಇತ್ತ ಲಂಚಿನ ತೋದಿಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್. ಸಚಿನ್ ಇಲ್ಲಿ ಬಂದದ್ದು ತೆಲ್ಪೈಸಿ ನಾಪಿಗೆ ಹೆಚ್ಚುದಾದ ಆಡಿಯನ್ಸ್ ಬೆಲ್ಪಾಡ ಆವಾದಿಸಿ ಇಲ್ಲ ಮಾತಲ್ಲ ಇಲ್ಲಿ ಬಂದದ್ದು ಈ ತೆಲ್ಪನ ಅದು ತೆಲಿಪ ಇದು ಜಾಲ ಪಲ್ಲ ತಗೋ ಮಾತಲ್ಲ ಕಟ್ಟ ಅದು ತೆಲಿಬೋದು ವ್ಯಾಪಾರ ನಗಲಿಗೆ ಅರ್ಥ ಒಂದು अच्छा दीदी यूट्यूब फॉलोअर्स ಇರದೆ ಇಂಚಪ್ಪದ ಬಾಲದ ಫಸ್ಟ್ ಬರ್ತ್ಡೇ ಅಂತಿದ್ದೇನೆ ಸೊ ಬಾಲೆಲ್ಲ ಇಂಚಪ್ಪದ ಸ್ಟಾರ್ ಆದ್ರೆ ಕಿಂಡೋ ಕ್ಯಾಲೆಂಡರ್ ನಲ್ಲಿ ಆನ್ಲೈನ್ ಕಾಂಪಿಟಿಷನ್ ಹೆಂಗೆ ಮಾಡ್ತೀನಿ ಐತೆ ಬಾಲೆ ಫಸ್ಟ್ ಪ್ಲೇಸ್ ವಿನ್ ಆಗುತ್ತೆ ದ ಸ್ಟಾರ್ ಇಸ್ ಆಲ್ರೆಡಿ ಮೇಕಿಂಗ್ ದ ಸ್ಟಾರ್ ಸೊ ಕಂಗ್ರಾಚುಲೇಷನ್ಸ್ ಫಾರ್ ದಟ್ ಆಲ್ಸೋ ಥ್ಯಾಂಕ್ ಯು ಅಂಜನೆ ನಮ್ಮ ಸಂಡೇ ನಮಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಅಂಡ್ ಕಂಗ್ರಾಚುಲೇಷನ್ಸ್ ಬೇಜಾರು ಜನರಿಗೆ ಮಸ್ತ್ ಹೋಸ್ಟ್ ಮಾಡಿದ್ದಾರೆ ಸುರುಕಾದ ഞാൻ ದಾದೆ ಗೊತ್ತು ನೆನ್ನೆ ಡೈರೆಕ್ಷನ್ ಉಂಡು ಆಕ್ಟಿಂಗ್ ಉಂಡು ಬೊಕ್ಕ ಕೆಲ ಮತ್ ಉಂಡು ಡೊಯ್ಟಾನ್ ಒಂಜಿ ತಿಕ್ಕು ನೆನ್ನೆ ಬೈದೆ ಜಾಸ್ತಿ ಮಾತ್ರ ಬೊಕ್ಕ ಮಾತ್ರ ಒಂದು ವೇಳೆ ದಿಕ್ಕು ನಾನು ಗೊತ್ತು ಸುರುಕಾದ ಬೈದಿರಂಚಿನ ಮಾದ ಅಣ್ಣ ನಗ್ಲೆಗೆ ಅಕ್ಕ ನಗ್ಲೆಗೆ ಅಮ್ಮ ನಗ್ಲೆಗೆ ಆಂಟಿ ನಗ್ಲೆಗೆ ಅಂಕಲ್ ನಗ್ಲೆಗೆ ಅಜ್ಜ ನಗ್ಲೆಗೆ ಅಜ್ಜ ನಗ್ಲೆಗೆ ಗೊಲವ ನಗ್ಲೆಗೆ ಚಿಕ್ಕಮ್ಮ ನಗ್ಲೆಗೆ ಮಲ್ಲ ನಗ್ಲೆಗೆ ಎಲ್ಲೆಗ್ಲೆಗೆ ಮಾತಿರಲ್ಲ. ವೆರಿ ಗುಡ್ ಈವ್ನಿಂಗ್. ಮೈ ಗಾಡ್ ಐ ಮಿಸ್ ದಿಸ್ ಸೋ ಮಚ್. ಫಸ್ಟ್ ಟೈಮ್ ನನ್ನ ವಾಯ್ಸ್ ಅದಕ್ಕೆ ಉಂದಿಲ್ಲ ಯಾಕೆ ಬಂದ ವೆರಿ ಇಮೋಷನಲ್ ಆಗಿದೆ ಯಾಕೆ ಬಂದ ನಾನು ಎಕ್ಸ್ಪೆಕ್ಟ್ ಮಂದಿದ್ದಾನೆ ಹಿಂಗೆ ಇತ್ತ ಗೊತ್ತಾಯಿದೆ ಪಂದಾಗ ತುಳು ಸಿನಿಮಾ ರಂಗದ ಪರವಾದ ಬಹುಶಃ ತುಳು ಸಿನಿಮಾ ರಂಗದ ತುಳು ರಿಲೇಟೆಡ್ ಫಸ್ಟ್ ಟೈಮ್ ಇಂಜೊಂಜಿ ಸನ್ಮಾನ ತೆಗೊಂಡು ಬಿಗ್ ಬಾಸ್ ಆಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸ್ಯಾಂಡಿ, ಥ್ಯಾಂಕ್ಸ್ ಅಲಾಟ್, ಇಟ್ ಮೀನ್ಸ್ ಅಲಾಟ್. ಆ್ಯಂಡ್ ಲಾಸ್ಟ್ ಕಾಲ ಒಂದು ಬಂದರೆ ಉದಾಹರಣೆ ಒಂದು ಮಸ್ತ್ ಪನ್ಪುನಾಥ್ ಮಲ್ಲ ವ್ಯಕ್ತಿಲ ಆತಿದೆ ಯಾಕಂದ್ರೆ ಎದುರು ಆ ಸಾಧನೆ ಮಂದಿ ನಂಚಿನ ಮಸ್ತ್ ಜನ ವಿಜಯನ್ ಆದಪ್ಪು, ದೇವದಾಸ್ ಕಾಪಿಗಡ್ ಸರ್ ಆದಪ್ಪು, ಪೃಥ್ವಿ ಅಂಬರ್ ಆದಪ್ಪು, ಅರ್ಜುನ್ ಆದಪ್ಪು ಅಂಡ್ ಸುಮಾರು ಜನ ಸಾಧನೆ ಮಂದಿನಾಗ್ಲ ಶಿವಣ್ಣ ಎಂಕ್ಲೆಗ್ ಮಾ ಇಡೀ ಒಂದು ಕರ್ನಾಟಕದ ರೀಚ್ ಆಡಿ ಇಡೀ ಒಂದು ಭಾರತಕ್ಕೆ ರೀಚ್ ಆಡಿ ಎಂದು ಪಂಡ ತಪ್ಪಾವತ ಇದು ಒಕ್ಕಲ ಬತ್ತಿರ ಮಾತ್ರ ಮೂವಿಲ ಇದನ್ನ ಆಕ್ಟಿಂಗ್ ಸೋ 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 ನೈಸ್ ಇತ್ತ ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ದ ವೇದಿಕೆ ಇಡಿದ್ದಾರೆ ಒಂದು ರಟ್ಟು ಪಾತ್ರ ಒಕ್ಕಡ ರೂಗರ್ ಬರ್ತದೆ ಸತ್ಯ ಪ್ರಾಮಿಸ್ ಲುಕ್ ಎಲ್ಲ ಚೇಂಜ್ ಆಗ್ತದೆ ಬುಡ್ಕಿನ ಪೂಜಲ್ ಬೈದಿ ಮಾತಾಡಿದ ನಮಸ್ಕಾರ. ವೇದಿಕೆ ಮಾತ ಗುರು ಸಮಾನ ತಲೆ ನಮಸ್ಕಾರ